ಸೊಲ್ಮೆಲು ನಮ್ಮ ಕುಟ್ಲ ತುಳು ವಾರ್ತೆಲು ಯಾನ ಶೀಲಾ ಕುಂದರ್ ಇದು ವಾರ್ತೆ ದೇವರ ಭೂತಾನ್ ಮ್ಯಾನ್ಮಾರ್ ಶ್ರೀಲಂಕಾ ಬೊಕ್ಕ ಬೇತೆ ಬೇತೆ ದೇಶಲೆಡ್ದು ಭಾರತಗು ಮಲ್ಲ ಮಟ್ಟುಡು ಬಜ್ಜೆ ತರ್ಪುಡ ಹೊಂದಿತ್ತದು ಇಂದಕ್ಕೆ ಮೂಕದ ಬಲ್ಲು ಪಾಡುಡು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಲೋಕಸಭೆಟು ಒತ್ತಾಯ ಮಲ್ದೇರ ಕುಡ್ಲದ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಲೋಕಸಭೆಟು ಬಜ್ಜೆ ಬುಳೆಗಾರನ ಸಮಸ್ಯೆನ ಬಗೆಟ್ ಪಾತಿಡ್ದೇರು ಭೂತಾನ್ ಮ್ಯಾನ್ಮಾರ್ ಶ್ರೀಲಂಕಾ ಬೊಕ್ಕ ಬೇತೆ ದೇಶಲೆಡ್ದು ಭಾರತಗು ಮಲ್ಲ ಪ್ರಮಾಣಡು ಬಜ್ಜೆ ತರ್ಪುಡ ಹೊಂದಿತ್ತದು ಇಂದಕ್ಕೆ ಮೂಕದ ಬಲ್ಲು ಪಾಡುಡುಂದಾರು ಒತ್ತಾಯ ಮಲ್ದೇರ ಸೋಮವಾರ ಲೋಕಸಭೆಟ ನಿಯಮ 377 ತಡಿಟಿ ಸೇದೆತ್ತಿನ ಬ್ರಿಜೇಶ್ ಚೌಟ ನಿರಕರೆ ತೈಲ್ಯ ದೇಶಲೆಡ್ದು ಸುಂಕ ಬುಡ್ದು ಬಜ್ಜೆ ತರ್ಪವು ನಡೆದಾದ್ರೆ ಕರ್ನಾಟಕ ಸೇರಿದ ನಮ್ಮ ದೇಶದ ಬಜ್ಜೆ ಬುಲೆಗಾರರಿಗೆ ಮಲ್ಲ ಮಟ್ಟದ ಪೆಟ್ಟು ಬರೋದುಂಡು 2023 ಸೆಪ್ಟೆಂಬರ್ 24 ಆಗಸ್ಟ್ ಮಟ್ಟದ ಪುರ್ತುಡು ಭೂತಾನ್ 57% ಮ್ಯಾನ್ಮಾರ್ 39% ಶ್ರೀಲಂಕಾ 2% ಎಡ್ಡೆ ಇಜ್ಜಾಂದಿನ ಬಜ್ಜೆ ತರ್ಪುಡಾದ ಪಂಡಿರ ಭಾರತ ಬಜ್ಜೆ ಉತ್ಪತ್ತಿ ಮಲ್ಪನೇಟ್ ಸ್ವಂತ ಕಾರಣದುಂಡು 2023-24 ಪುರ್ತುಡು 14 ಲಕ್ಷ ಟನ್ ಬಜ್ಜೆ ಉತ್ಪತ್ತಿ ಮಲ್ದಂಡ ಕರ್ನಾಟಕ 10 ಲಕ್ಷ ಟನ್ ಬಜ್ಜೆ ಉತ್ಪತ್ತಿ ಮಲ್ದಂಡ ನಮ್ಮ ದೇಶದ ಈತಮಲ್ಲ ಪ್ರಮಾಣೋಡು ಬಜ್ಜೆ ಉತ್ಪತ್ತಿ ಆವಂದುಪ್ಪನಗ ನೆರೆಕರೆತ ದೇಶಲೆಡ್ದು ಹಾಳು ಗುಣಮಟ್ಟದ ಬಜ್ಜೆಯಿಂದ ಅಲ ಸುಂಕ ಕಟ್ಟುನ ಇಜ್ಜಂದಿ ವ್ಯವಸ್ಥೆದ ಟಿಡು ತರ್ಪುಡಾವನ ಅಗತ್ಯ ಇಜ್ಜಿಂದ ಲೋಕಸಭಾ ಸದಸ್ಯರ ಬ್ರಿಜೇಶ್ ಚೌಟ ಪಂಡಿರ ಕೇಂದ್ರ ಸರ್ಕಾರ ಮಧ್ಯಾಹ್ನದ ವೆಚ್ಚ ವನಸ್ದ ಕೆಲಸದಗಳಿಗೆ ಸಂಬಳ ಹೆಚ್ಚ ಮಲ್ಪಡ್ಬೇಕ ನಿಘಂಟದ ಮಜೂರಿ ಜಾರಿ ಮಲ್ಪಡೊಂದು ಒತ್ತಾಯ ಮಲ್ದದ ತುಮಕೂರು ಕೇಂದ್ರ ಮಂತ್ರಿ ವಿ ಸೋಮಣ್ಣ ಇಲ್ಲಲ್ದ ಎದುರು ಧರಣಿ ಸತ್ಯಾಗ್ರಹ ನಡತೊಂದಿತ್ತದ ಎಂದಕ್ಕೆ ಬೆರಿಸಾಯ ಕೊಡ್ದು ಕುಡ್ಲಡ್ ಧರಣಿ ಸತ್ಯಾಗ್ರಹ ನಡಪಾದಿರ ರಾಜ್ಯದೋರ್ಮೆಡ್ ಮಧ್ಯಾಹ್ನದ ವೆಚ್ಚ ವನಸ್ ಕೆಲಸಗಳು ಸಂಬಳ ಹೆಚ್ಚ ಮಲ್ಪರೆ ಬೊಕ್ಕ ನಿಘಂಟದ ಮಜೂರಿ ಜಾರಿ ಮಲ್ಪರೆ ಒತ್ತಾಯ ಮಲ್ತದು ಪೊರ್ಮಾಟ ನಡಪ ಹೊಂದಿತ್ತದ ಐತ ಲೆಕ್ಕಡು ತುಮಕೂರು ಕೇಂದ್ರ ಮಂತ್ರಿ ವಿ ಸೋಮಣ್ಣ ಇಲ್ಲಲ್ದ ಎದುರು ಧರಣಿ ಸತ್ಯಾಗ್ರಹ ಮಲ್ತೊಂದುಲ್ಲೇರು ಈ ಸತ್ಯಾಗ್ರಹಕ್ಕೂ ಬಿರಿಸಾಯ ಕೊಡ್ದು ಕುಡ್ಲದ ಕ್ಲಾಕ್ ಟವರ್ ಎದುರು 400 ಹೆಚ್ಚ ಜನ ವೆಚ್ಚ ವನಸ್ ಕೆಲಸದಕ್ಕಳು ಸಿಐಟಿಯು ದುಂಬಾಳ್ತಿಡು ಧರಣಿ ಸತ್ಯಾಗ್ರಹ ನಡಪಾಯರು ಜಿಲ್ಲೆದ ಕಾರ್ಮಿಕ ಚಳವಳಿದ ಹಿರಿಯ ನಾಯಕರು ಜೆ ಬಾಲಕೃಷ್ಣ ಶೆಟ್ಟಿ ಧರಣಿ ಸತ್ಯಾಗ್ರಹ ಉದಿಪನ ಮಲ್ತದ ಪಾತ್ರೆಡ್ದು ಭಾರಿ ಕಮ್ಮಿ ಮಜೂರಿ ದೆತ್ತೊಂದು ಕಷ್ಟದ ಬದುಕು ಸಾಗವೊಂದು ಪುನಃ ಬೆಚ್ಚ ವನಸದ ಕೆಲಸದಕ್ಕೆ 4,000 ರೂಪಾಯಿ ಸಂಬಳೋಡು ಬದುಕೆರೆ ಸಾಧ್ಯ ಇಜ್ಜಿ ಮರ್ಯಾದದ ಪಣವದ ಪುದರಡು ಮರ್ಯಾದೆ ದೆತ್ತೊಂದು ಅಪ್ಪೆಲ್ಲೊಂದು ಪನೊಂದು ಬೆಚ್ಚ ವನಸದ ಮಾತಾ ಕೆಲಸದಕ್ಕೆ ಕೀಳಾದು ತುಪ್ಪನ ಕೇಂದ್ರ ಸರ್ಕಾರಕ್ಕೆ ಎದುರಾದ ಗಟ್ಟಿ ಪೊರ್ಮಾಟಗೂ ಸಜ್ಜಾಲೆಂದು ಲೆಪ್ಪು ಕೊರಿಯರು ಸಿಐಟಿಯು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾಲ್ ಬೆಚ್ಚವನಸ್ ಕೆಲಸದಕ್ನ ಸಂಘಟನೆದ ಜಿಲ್ಲಾ ಮರ್ಯಾದೆ ಗುರ್ಕಾಡ್ದಿ ಪದ್ಮಾವತಿ ಶೆಟ್ಟಿ ಸರ್ಕಾರದ ನಿತ್ತಿಲೆಗೆ ಏವ್ರತೋಜಯರು ಸಿಐಟಿಯು ಜಿಲ್ಲಾ ನಾಯಕರು ಜಯಂತ ನಾಯಕ್ ಸಮುದಾಯ ಸಂಘಟನೆದ ನಾಯಕರು ವಾಸುದೇವ ಉಚ್ಚಲ ಸತ್ಯಾಗ್ರಹ ಪಾಲ್ಗೊಂಡರು. ಈಗ ಬಿಸಿ ಊಟ ನೌಕರರಿಗೆ ಸಿಗುವಂತದ್ದು 4,500 ಸಂಬಳ ತಿಂಗಳಿಗೆ. ಅದರಿಂದ ಏನು ಮಾಡ್ಲಿಕ್ಕೆ ಆಗುತ್ತೆ? ಇದು ಬಹಳ ಪ್ರಧಾನವಾದಂತ ಪ್ರಶ್ನೆ ಆಗಿರುವಾಗ ನಮ್ಮ ವೇತನ ಜಾಸ್ತಿ ಆಗಬೇಕು, ಕನಿಷ್ಠ ಕೂಲಿ ಜಾಸ್ತಿ ಆಗಬೇಕು. ಆ ಮುಖಾಂತರ ನಾವು ಸ್ವಾಭಿಮಾನಿ ಬದುಕನ್ನ ರೂಪ ಮಾಡಲಿಕ್ಕೆ ಸಾಧ್ಯತೆ ಆಗಬೇಕು. ತಲೆ ಎತ್ತಿ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು. ನಮ್ಮಲ್ಲೂ ಕೂಡ ನಿವೃತ್ತಿ ಆದ ನಂತರ ನಮಗೂ ಕೂಡ ಒಂದು ಇಡುಗಂಟು ಸಿಗಲಿಕ್ಕೆ ಸಾಧ್ಯತೆ ಆಗಬೇಕು. ಸರ್ಕಾರ ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಆ ಮುಖಾಂತರ ನಮ್ಮ ಉತ್ತಮ ಬದುಕನ್ನ ರೂಪಣೆ ಮಾಡಲಿಕ್ಕೆ ಸಾಧ್ಯತೆ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತಿನಿಂದ ಅನಿರ್ದಿಷ್ಟಾವಧಿ ಹೋರಾಟ ನಡೀತಾ ಇದೆ. ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆ ಈಡೇರುವವರೆಗೆ ಈ ಹೋರಾಟವನ್ನ ನಾವು ಮಾಡ್ತೀವಿ. ಮಾಡುವ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯತೆ ಆಗಬೇಕು. 4 ದಿನ ತುಂಬುತ್ತಿರ್ದಿನ ತನ್ನ ಮಗೆ ರಮಾನಂದ ಜೀವದ ತೊಂದಿನಾತ್ ಒಂದೊಂಜಿ ವ್ಯವಸ್ಥೆಡ್ ಕೆಡ್ತಿನ ಬಗೆಟ್ ಸಂಶಯ ಉಂಡೊಂದು ಇಂಚಿಪತ್ತಿರ್ದಿನ ರಮಾನಂದ ಪನ್ಪನಾರ್ನ ಅಪ್ಪೆ ಜಾನಕಿ ಮಂಜೂರು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೇರ. ಇಂಚಿಪತ್ತೀರ್ನ ರಮಾನಂದ ಪನ್ಪನಾರ್ನ ಅಪ್ಪೆ ಜಾನಕಿ ವಾಮಂಜೂರು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೇರ. ಮಗೆ ಜೀವದ ತೊಂದಿನಾತ್ ಒಂಜಿ ವ್ಯವಸ್ಥೆಡ್ ಕೆಡ್ತಿನ ಬಗ್ಗೆ ಸಂಶಯ ಉಂಡು ಸರಿಯೈನ ತನಿಖೆ ನಡಪಾದ ನ್ಯಾಯ ಒದಗಾದ ಕುರ್ಲೆ ಎಂದು ದೂರುಡು ಒತ್ತಾಯ ಮಲ್ದೇರ. ಬರಿಮಾರ್ ಗ್ರಾಮ ದೇಲಬೊಟ್ಟುದ 25 ವರ್ಷ ಪ್ರಾಯದ ರಮಾನಂದ ನವೆಂಬರ್ 21 ತೋಜಂದೆ ಅದು ಆಪಗೆಟ್ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ದೂರು ಕೊಡ್ದಿತ್ತಂಡ. ಈ ನಡುಟು ಅವ್ಯದಿನ ಮಧ್ಯಾಹ್ನ ಪುನಃ ಕುಡ್ಲ ತಾಲೂಕು ವಾಮಂಜೂರು ಕೆತ್ತಿಕಲ್ ಕೈತಲು ತೂಚಿದಿತ್ತಂಡ. ತೂನಗ ಅಂದಾಜಿ ಕಂಟೆಲಿಗೆ ಬಲ್ಲು ಪಾಡೊಂದು ಜೀವದ ತೊಂದು ಬಲ್ಲು ತುಂಡಾದ ತಿರ್ತುಬೂರ್ ನಂಚ ತೋಚಿದಿತ್ತದು. ವಾಮಂಜೂರು ಪೊಲೀಸ್ ಸ್ಟೇಷನ್ ಈ ಬಗೆಟ್ ಜೀವದ ತೊಂದಿನಂದು ಕೇಸ್ ಪಾಡ್ದಿತ್ತಾರ. ಆಂಡ್ ಇಲ್ಲದಕ್ಲಿಗೆ ರಮಾನಂದ ತೀರ್ನ ಬಗೆಟ್ ಸಂಶಯ ಇತ್ತದ ಒಂದೊಂಜಿ ವ್ಯವಸ್ಥೆಡ್ ಕೆಡ್ತಿನಂದು ಸಂಶಯ ತೋಜಾದಿರ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕಾರ್ಯರ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರಿಗೆ ವಿಶ್ವ ಜಾಗತಿಕ ಪ್ರಭಾವಿ ನಾಯಕತ್ವ
ಶ್ರೇಷ್ಠತಾ ರಡ್ಡು ಸರತ 25 ಪ್ರಶಸ್ತಿ ಬೈದಂಡ ಬೆಂಗಳೂರುದ ಸರ್ ಪುಟ್ಟಣ್ಣ ಚೆಟ್ಟಿ ಪುರಭವನುಡು ಈ ಪ್ರಶಸ್ತಿ ಕೊರ್ಪನ ಲೇಸ್ ನಡೆತಂಡ. ಕರ್ನಾಟಕ ಮಾಧ್ಯಮ ಸಹಕಾರ ಬಕ ದಿ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಬೆಂಗಳೂರು ತನಿ ಲೆಟನ್ ಎಲ್ಪನೆ ಕರ್ನಾಟಕ ರಾಜ್ಯೋತ್ಸವ ಲೆಕ್ಕಡು ನಡೆತಿನ ಕರ್ನಾಟಕ ಸಂಭ್ರಮಡು ಸುರುತ ಸರ್ತಿ ಕೊರೊಂದುಪುನ ಪ್ರತಿಷ್ಠಿತ ವಿಶ್ವ ಜಾಗತಿಕ ಪ್ರಭಾವಿ ನಾಯಕತ್ವ ಶ್ರೇಷ್ಠ ರಡ್ಡು ಸರತ 25 ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರ್ಕಾರ್ಯರ ಬಕ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಗುರ್ಕಾರ್ಯರಾದುಪುನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ಗೆ ಸಂದದಂಡ ಪ್ರಶಸ್ತಿ ಕೊರ್ಪನ ಲೇಸ್ ಬೆಂಗಳೂರದ ಸರ್ ಪುಟ್ಟಣ್ಣ ಚಿಟ್ಟಿ ಪುರಭವನಡು ನಡೆತಂಡ ಸಹಕಾರ ಸಮಾಜ ಸೇವೆ ಬೊಕ ಬ್ಯಾಂಕಿಂಗ್ ಕ್ಷೇತ್ರಡು ಈ ನಾಡಿಗೆ ಸಂದಾದಿನ ಸೇವೆಯನ್ನು ಗುರ್ತ ಮಲ್ತದ ಈ ಪ್ರಶಸ್ತಿಯನ್ನು ಕೊಡ್ತೇರ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಒತ್ತು ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಎಸ್ ಚಂದ್ರಶೇಖರ ಶೆಟ್ಟಿ ಪ್ರಶಸ್ತಿ ಕೊಡ್ತು ಮರ್ಯಾದೆ ಮಲ್ತೇರ. ವಿಶ್ವವಿದ್ಯಾನಿಲಯದ ನಾನೂರಿ ಒತ್ತು ಕುಲಪತಿ ಡಾಕ್ಟರ್ ಎನ್ ಸಚ್ಚಿದಾನಂದ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಗುರ್ಕಾರ್ಯರು ಎಂ ನರಸಿಂಹಲು, ಭಾರತೀಯ ವಾಯುಸೇನೆದ ವಿಶ್ರಾಂತ ಏರ್ವೈಸ್ ಮಾರ್ಷಲ್ ಬಿ.ಕೆ. ಮುರಳಿ, ಗ್ಲೋಬಲ್ ಫೌಂಡೇಶನ್ ಸಂಸ್ಥೆದ ಪಣವು ಗುರ್ಕಾರ್ಯರು ಲವೀನ ಜನಾರ್ದನ, ಡಿ.ಎ. ಪಾಂಡು ಮೆಮೋರಿಯಲ್ ಆರ್.ವಿ. ಡೆಂಟಲ್ ಕಾಲೇಜ್ ಬೆಂಗಳೂರದ ಸಂಸ್ಥಾಪಕ ಪ್ರಿನ್ಸಿಪಾಲ್ ಡಾಕ್ಟರ್ ಕೆ.ಎಸ್. ನಾಗೇಶ್, ದಿ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕದ ತಾಪಕ ಗುರ್ಕಾರ್ಯರು ಶ್ರಾವಣ ಲಕ್ಷ್ಮಣ, ಮರ್ಯಾದೆ ಗುರ್ಕಾರ್ಯರು ಎ. ನಾರಾಯಣಮೂರ್ತಿ, ಗುರ್ಕಾರ್ಯರು ಗಣೇಶ್ ಕಾಸರಗೋಡು ಕಾರ್ಯಕ್ರಮಟು ಪಾಲ್ಗೊಂಡಿರು. ಪುತ್ತೂರುಡು 300 ಹಾಸಿಗೆಲಿನ ಆಸ್ಪತ್ರೆನ ವೈದ್ಯಕೀಯ ಶಿಕ್ಷಣ ಇಲಾಖೆದು ಹೊಸ ಜಾಗೆಡು ಕಟ್ಟಿರೆ ಆರ್ಥಿಕ ಇಲಾಖೆ ಒಪ್ಪುದುಣೊಂದು ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಸುದ್ದಿಕುಟುಡು ತೆರಿಪಾದಿರು. ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಪುತ್ತೂರುಡು ಸುದ್ದಿಕುಟುಡು ಪಾತಿಡ್ದು ಪುತ್ತೂರುಡು 300 ಹಾಸಿಗೆಲಿನ ಆಸ್ಪತ್ರೆನ ವೈದ್ಯಕೀಯ ಶಿಕ್ಷಣ ಇಲಾಖೆದು ಕಟ್ಟಿರೆ ಆರ್ಥಿಕ ಇಲಾಖೆ ಒಪ್ಪಿದುಂಡು 2025-26 ಸಾಂದ ಬಜೆಟ್ ಭಾಷಣ ಖಂಡಿಕೆ 130 ಆರೋಗ್ಯ ಇಲಾಖೆ ಬೊಕ ಕುಟುಂಬ ಕಲ್ಯಾಣ ಇಲಾಖೆದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ವರ್ಗ ಮಲ್ಪನಂಜಲ ತಿರಿಪಾದನಂದ ಪಂಡ್ಯರ ಮೆಡಿಕಲ್ ಕಾಲೇಜ್ ಕಟ್ಟಿರೆ 1,000 ಕೋಟಿ ರೂಪಾಯಿದ ಬಜೆಟ್ ಅಂದಾಜು ಮಲ್ತದಿತ್ತದು ಫೈಲ್ ಆರ್ಥಿಕ ಇಲಾಖೆಡು ಉಂಡು. ನನ್ನ ದಾನಿ ಒಂಜರೆ ತಿಂಗೊಲ್ದ ಬುಲೈ DPR ಆದ 2 ತಿಂಗಳು ಟೆಂಡರ್ ಕಾರ್ಯ ನಡಪರೆ ಉಂಡು. ನನ್ನದ ದಿನಕ್ಲೆಡು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಶಿಲಾನ್ಯಾಸ ಮಲ್ಪುಯರು ಪುತ್ತೂರು ಜನಕ್ಲೆನ ದಿಂಜ ಕಾಲದ ಕನ ನಿಜ ಆತಂಡ ತಾನು ಓಟದ ಪುರ್ತುಡು ಕೊರ್ನ ಭರವಸೆ ನಡಪಾದು ಕೊಡ್ತೆ ಅಂದು ಪಂಡ್ಯರ. ಮಂಜೂರಾತಿದ ನಿಘಂಟದ ಆದೇಶ ಕೈ ಸೇರ್ನಾಗ ಕೋಡಿಂಬಾಡಿದ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನ, ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಪುತ್ತೂರು ಕೇಂದ್ರ ಜುಮ್ಮಾಪಳ್ಳಿ ಬೊಕ ಪುತ್ತೂರು ಮಾಯಿದೆ ದೇವಸ್ ಇಂಗ್ರೇಜಿಗೆ ಪೋದು ಪ್ರಾರ್ಥನೆ ಸಂದಾದನಂದು ಶಾಸಕರು ಅಶೋಕ್ ಕುಮಾರ್ ಪಂಡ್ಯರ. 1,000 ಕೋಟಿ ರೂಪಾಯಿಯ ಡ್ರಾಫ್ಟ್ ಎಸ್ಟಿಮೇಟ್ ಮಾಡಿದೆ. ಈಗ 300 ಬೆಡ್ಡಿನ ಆಸ್ಪತ್ರೆಗೆ ಮತ್ತೆ ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಈಗ ನಾವು ಬರೀ 10 ಎಕರೆ ಜಾಗ ಎಲ್ಲಿಯೂ ಮರ ಕಡಿಯುವಂಥ ಕೆಲಸವನ್ನು ಮಾಡೋದಿಲ್ಲ, ಪರಿಸರದ ಜೊತೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಬರೀ 10 ಎಕರೆ ಜಾಗದಲ್ಲಿ ಏನು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಗೆ ಬೇಕಾಗುವಂಥ ಜಾಗವನ್ನು ಸಿಲೆಕ್ಟ್ ಮಾಡಿ ಅದನ್ನು ಮಾತ್ರ ಕ್ಲಿಯರ್ ಮಾಡಿ ಅಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಬೆಟ್ಟ ಗುಡ್ಡ ಇದ್ದರೆ ಅಲ್ಲಲ್ಲೇ ಅದನ್ನು ಮಾಡಿ ಇದಕ್ಕೆ ಬೇಕಾಗುವಂಥ ರಸ್ತೆ, ನೀರು, ಫಿಲ್ಟ್ರೇಷನು ಇದೆಲ್ಲ ಸೇರುವಾಗ ಸುಮಾರು 400ರಿಂದ 450 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಇದನ್ನು ಈ ಆಸ್ಪತ್ರೆಯನ್ನು ಮಾಡುವಂಥ ಕೆಲಸಗಳು ಆಗ್ತದೆ. ಆನಂತರ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಸುಮಾರು 200 ಕೋಟಿಯ ವ್ಯವಸ್ಥೆಗಳು ಬೇಕಾಗ್ತದೆ. ಇಕ್ವಿಪ್ಮೆಂಟ್ಸ್ಗೆ ಒಂದು 250 ಕೋಟಿ ರೂಪಾಯಿಗಳು ಬೇಕಾಗ್ತದೆ. ಒಟ್ಟು ಟೋಟಲ್ ಬಜೆಟ್ 1,000 ಕೋಟಿ ರೂಪಾಯಿಯಲ್ಲಿ ಈ ವ್ಯವಸ್ಥೆಗಳು ಆಗ್ತದೆ. ಕಾಲೇಜ್ ಸೇರ್ನಾಗ ನಿಕ್ಲನ ಇಸ್ವಾಸದ ಇಸಯದ ತೊಂಲೆ ಏಪಲ ತಿಳಿತೊಂದೇ ಉಪ್ಪುಲೆಂದು ಅಜಿತ್ ಎಂಟರ್ಪ್ರೈಸಸ್ದ ಯಜಮಾನಿರು ಅಜಿತ್ ಕಾಮತ್ ಪಂತೆರ ಕುಡ್ಲದ ಉರುವ ಕೆನರಾ ಹೈಸ್ಕೂಲ್ದ 81ನೇ ವರ್ಷದ ದಿನಾಚರಣೆಡು 6 ಮಲ್ಲ ಬಿನ್ನೆರಾದು ಪಾತಿರಿಯರು. ಕುಡ್ಲದ ಉರುವ ಕೆನರಾ ಹೈಸ್ಕೂಲ್ದ 81ನೇ ವರ್ಷದ ದಿನಾಚರಣೆ ಅಟ್ಟಣೆ ಆದಿತ್ತಂಡ ದುಂಬತ್ತ ಬಿನ್ನೆರೆ ನಿಯತ್ಕೊನ್ನ ನೆಲಿಕೆ ನಡೆತಂಡ ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ದ ಪಣವುದ ಗುರ್ಕಾರ್ಯರು ಎಂ ವಾಮನ ಕಾಮತ್ ಗುರ್ಕಾರ್ಮೆಂಟ್ ನಡೆತಿನ ಸಭಾಲಿಸಿದ ಅಜಿತ್ ಎಂಟರ್ಪ್ರೈಸಸ್ದ ಯಜಮಾನಿರು ಅಜಿತ್ ಕಾಮತ್ ಮಲ್ಲ ಬಿನ್ನೆರಾದ ಪಾಲ್ದಿತ್ತುಂಡ್ಯರ. ನಿಶಾನಾಯಕ್ ಮಾತ್ರೆಯಲ್ಲಿ ಎತ್ಕೊಂಡ್ಯರ ಶಾಲೆದ ಮುಖ್ಯೋಪಾಧ್ಯಾಯರು ಶ್ರೀಮತಿ ಇಂದುಮತಿ 2025-26ನೇ ಸಾಲದ ವರದಿನ ದುಂಬುದಿಯರ. ಈ ಬರುವ ವರ್ಷದ ಸಾಧಕರಿಗೆ ಬೊಕ ಕಲ್ತದ ಶಾಲೆಡ್ದು ಪಿದೈ ಪೋಪನ ದುಂಬುದ ವಿದ್ಯಾರ್ಥಿ ಸಾಧಕರಿಗೆ ಇನಾಮ್ಲಿನ್ ಬಿನ್ನೆರ್ ನಕಲು ಪಟ್ಟಿಯರ. ಸೇವೆ ಅಕಿರಿ ಐನ ಮಾಸ್ಟರ್ ಆಡ್ರಿನ್ ಡ್ಯಾಂಟಿಸ್ಟ್ರಿಗೆ ಸಮ್ಮನದ ಮರ್ಯಾದೆ ಮಲ್ತೆರ. ಪರ ವಿದ್ಯಾರ್ಥಿಲ ಆದುಪ್ಪನ ಮಲ್ಲ ಬಿನ್ನೆರಕ್ಕೆ ಅಜಿತ್ ಕಾಮತ್ ಪಾತಿಡ್ದು ಎನ್ನ ಕ್ಲಾಸ್ ಶಾಲೆ ಸಂಸ್ಥೆ ಎಂಕ್ ಜೀವನದ ರೂಪ ಕೊಡ್ತುಂಡು. ಕಾಲೇಜ್ ಸೇರ್ನಾಗ ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಉದ್ಯಮ ಆಡಳಿತ ಒವ್ವೆ ಅವಡು ನಿಕ್ಲನ ಇಸ್ವಾಸದ ಇಸಯದ ತೊಂಲೆ ಸೋತುಂಡವು ದುಂಬುದ ಗೆಲ್ಮೆದ ಒಂಜಿ ಅಂಗ ಅಂದು ಜೋಕ್ಲಿಗ್ ಪಣ್ಣಿನಾರು ಒಂಜಿ ಕ್ಲಾಸ್ಡ್ 40 ಜೋಕ್ಲಿ ಅಂತೂ ಒಂದು ನಿಯಂತ್ರಣ ಮಲ್ಪುನ ಬರವು ಕಲ್ಪಾವನಕ್ಲು ಸೂಪರ್ ಹೀರೋಲೊಂದು ಪಂಡಿರ.
ಎಂ ವಾಮನ ಕಾಮತ್ ಗುರ್ಕಾರ್ಮೆದ ಪಾತೆರ ಪಂಡದು ಒಂದು ತನಕ ಪೆರ್ಮೆದ ಕಾರ್ಯಕ್ರಮ ತಾನ್ಲ ಮುಲ್ಪದ ಪರ ವಿದ್ಯಾರ್ಥಿ ಎಂಕ್ಲನ ಮೂಜಿ ತಲೆಮಾರು ಮುಲ್ಪ ಕಲ್ತದಂಡ ಜನಾಂಗೊಡ್ದು ಜನಾಂಗ ಕೆನರಾ ಸಂಸ್ಥೆಡ್ ಕಲ್ತೊಂದುಂಡು ನಮ್ಮ ಮಾತ ಕೆನರಾ ಕುಟುಂಬಾಂದ್ ಪನಿಯರೆ ಪೆರ್ಮೆ ಅವನುಂಡು 1944 ಶುರುವಾಯಿನ ಉರ್ವ ಕೆನರಾ ಶಾಲೆಡ್ ಕೇಶವರಾವ್ ಸುರುತ ಮುಖ್ಯೋಪಾಧ್ಯಾಯರಾದಿತ್ಯರಂದು ಪಂಡ್ಯರ ಬಿನ್ನಿರ್ ಶ್ರೀಮತಿ ಲಕ್ಷ್ಮಿ ಅಜಿತ್ ಕಾಮತ್ ಶಾಲೆದ ಪರ ವಿದ್ಯಾರ್ಥಿ ವಕೀಲರ ರವಿ ಪ್ರಸನ್ನ ಸಿಕೆ ಶಾಲೆದ ಸಂಚಾಲಕರು ಯೋಗೀಶ್ ಕಾಮತ್ ಲಿಸ್ಟ್ ಪಾಲ್ದಿತ್ತೊಂಡಿರ ಅನಿಕಾ ಸೊಲ್ಮೆ ಸಂದಾಯರ. It feels wonderful to be back here where many years ago this stage, this school and these classrooms have shaped me into who I am today. You are about to step into the college life, new friends, new experiences and new independence. It's exciting and sometimes confusing, and that's okay. You don't need to have your entire life figured out when you are 15 or 16. Just remember 3 things. Be curious, ask questions, explore, be consistent. Small daily efforts beats last minute panics, and be kind. The world always needs more kindness. Whatever you choose, science, commerce, arts, entrepreneurship or sports, choose it with confidence. And those students who are from the 9th standard, your time starts now. Class 10 is coming within 3-4 months. And yes, it's important, but it's not something to fear. You don't need to suddenly transform into a serious student. It is indeed a very momentous occasion for me, a proud occasion for me to be standing here, not only as the president, but as an old student of Canara. When the program starts with the prayer, Elli Manake Alukirado, the school prayer, which he remembers from the school days. Practically every one of us who studied in Canara, remember the school prayer. This school, which was started way back in 1944 as the third institution of the Canara family, the Canara group of institutions. ನಾರಾಯಣಗುರುಪುಕ ಮಹಾತ್ಮ ಗಾಂಧಿಯರ್ನ ಪಾತೆರ ಕಥೆತ ಶತಮಾನೋತ್ಸವ ಕಾರ್ಯಕ್ರಮ ಡಿಸೆಂಬರ್ 3 ಕೊಣಾಜಿಡ್ ನಡಪರೈತದ ಆನೆಕಾಂಡೆ ಒರಮರೇಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಉದೀಪನ ಮಲ್ಪೆರಂದು ಕಾರ್ಯಕ್ರಮದ ಎತ್ಕೊನ್ನ ಸಮಿತಿದ ಗುರ್ಕಾರ್ಯರು BK ಹರಿಪ್ರಸಾದ್ ಪಂತೆರ. ಕೇರಳ ವರ್ಕಳದ ಶಿವಗಿರಿ ಮಠ ಬೊಕ ಕುಡ್ಲ ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠದ ನಿಲೆಟ್ ಶತಮಾನದ ಮಹಾ ಪ್ರಸ್ಥಾನ ನಾರಾಯಣಗುರು ಮಹಾತ್ಮ ಗಾಂಧಿಯ ಐತಿಹಾಸಿಕ ಪಾತ್ರ ಕಥೆ ಶತಮಾನೋತ್ಸವ ಶ್ರೀ ಗುರುಕ್ಲಿನ ಸಮಾಧಿ ಶತಾಬ್ದಿ ಸರ್ವಧರ್ಮ ಸಮ್ಮೇಳನ ಶತಮಾನೋತ್ಸವ ಬೊಕ ಯತಿ ಪೂಜೆ ಕಾರ್ಯಕ್ರಮ ಡಿಸೆಂಬರ್ 3 ಕೊಣಾಜದ ಕುಡ್ಲ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ನಡಪರೆ ಕಾರ್ಯಕ್ರಮದ ಎತ್ಕೊನ್ನ ಸಮಿತಿ ಗುರ್ಕಾರ್ಯರು ಬೊಕ ವಿಧಾನ ಪರಿಷತ್ ಸದಸ್ಯರ BK ಹರಿಪ್ರಸಾದ್ ಸುದ್ದಿ ಕೊಟ್ಟೊಡು ಪಾತಿರ್ದು ಕಾರ್ಯಕ್ರಮದ ಮಾಹಿತಿ ಕೊಡ್ದು ಡಿಸೆಂಬರ್ 3 ಕಾಂಡೆ ಒರ್ಮರೇಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಉದೀಪನ ಮಲ್ಪೆಯರ ಶಿವಗಿರಿ ಮಠದ ಪೀಠಾಧಿಪತಿ ಬ್ರಹ್ಮಶ್ರೀ ಸಚ್ಚಿದಾನಂದ ಸ್ವಾಮಿ ಆಶೀರ್ವಚನ ಕೊರ್ಪೆರ ಸಂಸತ್ತದ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಗುರ್ಕಾರ್ಯರು KC ವೇಣುಗೋಪಾಲ್ ಪ್ರಧಾನ ಸಂದೇಶ ಕೊರ್ಪೆರ ರಾಜ್ಯದ ಸ್ಪೀಕರ್ UT ಖಾದರ್ ಗುರ್ಕಾರ್ಮೆ ವಹಿಸುವೆರು ಶಿವಗಿರಿ ಮಠದ ಕಾರ್ಯಂತೆರ ಸ್ವಾಮಿ ಶುಭಾಂಗನಂದ ಪಾಲ್ದಿತುನುವೆರ ಪಾಂಕಜನ ನಾಯಕರ ಪಾಲ್ದಿತುನುವೆರಂದು BK ಹರಿಪ್ರಸಾದ್ ಪಂಡ್ಯರ ಅಖಿಲ ಭಾರತ ಬಿರ್ವೇರ ಸಂಘದ ಗುರ್ಕಾರ್ಯರ ನವೀನ್ ಚಂದ್ರ ಡಿ ಸುವರ್ಣ ಬೊಕ ಸಂಘದ ಪೊಂಜೋಲೆನ ಘಟಕದ ಗುರ್ಕಾರ್ದಿ ಸುಮಲತಾ ಎನ್ ಸುವರ್ಣ ಬೊಕ ಕಾರ್ಯಕ್ರಮ ಸಮಿತಿದ PV ಮೋಹನ್ ಸುದ್ದಿ ಕೊಟ್ಟುಡಿತ್ತೆರ. ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಾಡಿದಂಥ ಮಹಾನ್ ದಾರ್ಶನಿಕ ಬ್ರಹ್ಮಶ್ರೀ ನಾರಾಯಣ್ ಗುರುರವರ ಮತ್ತು ಮಹಾತ್ಮ ಗಾಂಧಿಯವರ ಸಂವಾದ 100 ವರ್ಷ ಪೂರ್ಣಗೊಳ್ತಾ ಇದೆ. ಅದರ ಈ ಒಂದು ಸಂದರ್ಭದಲ್ಲಿ ಶಿವಗಿರಿ ಮಠ ವರ್ಕಲ ಮತ್ತು ಬ್ರಹ್ಮಶ್ರೀ ನಾರಾಯಣ್ ಗುರು ಅಧ್ಯಯನ ಪೀಠದ ಮಂಗಳೂರು ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ಶತಮಾನದ ಮಹಾಪ್ರಸ್ಥಾನವನ್ನು ನಾವು ಆಚರಿಸಬೇಕು ಅಂತೇಳಿ ತೀರ್ಮಾನಿಸಿ ಈಗಾಗಲೇ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಂಗಣದಲ್ಲಿ ಒಂದು ಮಹಾ ಸಭೆಯನ್ನು ಮಾಡಲಿಕ್ಕೆ ನಿರ್ಧರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರು ಮಾಡಲಿದ್ದಾರೆ. ಅದರ ಜೊತೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಸಹ ವರ್ಕಲದ ಶಿವಗಿರಿ ಮಠದ ಬ್ರಹ್ಮಶ್ರೀ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸಚ್ಚಿದಾನಂದ ಸ್ವಾಮಿಗಳು
ಎಲ್ಲರಿಗೂ ಸಹ ಆಶೀರ್ವಾದನ ಮಾಡ್ತಕ್ಕಂಥ ವಿಚಾರವನ್ನು ನಮ್ಮ ಮುಂದೆ ಇಟ್ಕೊಂಡಿದ್ದಾರೆ. ಮತ್ತು ಲೋಕಸಭೆಯ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಚೇರ್ಮನ್ ಆಗಿರ್ತಕ್ಕಂಥ KC ವೇಣುಗೋಪಾಲ್ರವರು ಪ್ರಮುಖ ಭಾಷಣವನ್ನು ಮಾಡಲಿದ್ದಾರೆ. ಅದರ ಜೊತೆಗೆ ಇದರ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಮಾನ್ಯ UT ಖಾದರ್ ಅವರು ವಹಿಸ್ತಾ ಇದ್ದಾರೆ. ಮತ್ತು ಪರಿವಾರನ ಸಂದೇಶ ಸಂದರ್ಭದಲ್ಲಿ ಸ್ವಾಮೀಜಿಗಳಾದ ಶುಭಾಂಗಾನಂದ ಸ್ವಾಮೀಜಿಯವರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಇವೆಲ್ಲ ಕಾರ್ಯಕ್ರಮವನ್ನು ಸಹ ನಮ್ಮೆಲ್ಲರ ಹಿರಿಯರಾದ ಜನಾರ್ದನ್ ಪೂಜಾರಿಯರವರ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿಟ್ಲ ಪೆರುವಾಯ್ದ ಫಾತಿಮಾ ಮಾತೆ ದೇವಾಲಯದ ವರ್ಷದ ಮಲ್ಲ ಉತ್ಸವಲೆಕ್ಕೊಡು ಪರಮ ಪ್ರಸಾದದ ಮೆರವಣಿಗೆ ಬೊಕ ಆರಾಧನೆ ಐತಾರ ನಡೆತಂಡ. ವಿಟ್ಲ ಪೆರುವಾಯ್ದ ಫಾತಿಮಾ ಮಾತೆ ದೇವಾಲಯದ ವರ್ಷದ ಮಲ್ಲ ಉತ್ಸವಲೆಕ್ಕೊಡು ಪರಮ ಪ್ರಸಾದದ ಮೆರವಣಿಗೆ ಬೊಕ ಆರಾಧನೆ ಐತಾರ ಅಟ್ಟಣೆ ಮಲ್ತದಿತ್ತೆರ. ಕುಡ್ಲದ ಜಪ್ಪು ಸೆಮಿನಾರ್ದ ಪ್ರಾಧ್ಯಾಪಕರ ಧರ್ಮಗುರು ಡಾಕ್ಟರ್ ಆಂಟನಿ ಜಾರ್ಜ್ ಪಿಂಟೋ ಪ್ರಧಾನ ಗುರುಕುಲಾದ ಬಲಿ ಪೂಜೆ ಅರ್ಪಣೆ ಮಲ್ತೇರ. ಧರ್ಮಗುರುಕುಲು ಪ್ರವಚನ ಕೊಟ್ಟು ನಮ್ಮ ಕೇಣ್ಣೊನ್ನೇನು ದೇವರಿಗೆ ಸಂದಾಯರೆ ಒಪ್ಪುನ ಮುಖ್ಯ ಸಾಧಿ ಸಾಮೂಹಿಕ ಪ್ರಾರ್ಥನೆ ಆದುಂಡು ಸೇವಾ ಮನಸ್ಸುಡು ಬದುಕನಗ ನಮ್ಮ ಜೀವನ ಪಾವನ ಅಂದು ಪಂಡೇರ. ಫಾತಿಮಾ ಮಾತೆ ಇಂಗ್ರೇಜಿದ ಧರ್ಮಗುರು ಸೈಮನ್ ಡಿಸೋಜಾ ಬಲಿ ಪೂಜೆದ ಪೊರ್ತುಡಿತ್ತೆರ. ಒತ್ತುಗುರ್ಕಾರ್ಯರ ಡೆನಿಸ್ ಮೊಂತೆರೋ ಕಾರ್ಯಂತರ ವೈಲೆಟ್ ಕುವೆಲ್ಲೋ ಪಾಲ್ದಿತ್ತುಂಡೆರ. ಪರಮ ಪ್ರಸಾದದ ಮೆರವಣಿಗೆಡ ಪಾಕಜನ ಭಕ್ತರು ಪಾಲ್ದಿತ್ತುಂಡೆರ. ಶ್ರೀಕೃಷ್ಣ ಕೊರ್ನ ಗೀತೋಪದೇಶನೆ ಇತ್ತೆ ನಮ್ಮ ಗೀತಾ ದಿನಾಚರಣೆ ಕರಿತೊಂದುಲ್ಲ ಅಂದ್ ಸಂಸ್ಕೃತ ಉಪನ್ಯಾಸಕರ ಶ್ರೀಕರ ಉಪಾಧ್ಯಾಯ ಪಂತೆರ ಕುಡ್ಲದ ಶಾರದಾ ವಿದ್ಯಾಲಯಡು ಭಗವದ್ಗೀತೆ ಪಂಪನ ಕಾರ್ಯಕ್ರಮಟು ಆರು ಪಾತಿರಿಯರು. ಕುಡ್ಲ ಕುಡಿಯಾಲ ಬೈಲ್ದ ಶಾರದಾ ವಿದ್ಯಾಲಯ ಬರೋ ಸಂಸ್ಥೆಡ್ ಶ್ರೀಮದ್ ಭಗವದ್ಗೀತೆ ಪಂಪನ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ. ಮಲ್ಲಬಿನರಾದ ಮುಲ್ಕಿ ವಿಜಯ ಕಾಲೇಜದ ಸಂಸ್ಕೃತ ಉಪನ್ಯಾಸಕರ ಶ್ರೀಕರ ಉಪಾಧ್ಯಾಯರು ಶಾರದಾ ದೇವಿನ ಮೂರ್ತಿಗೆ ಆರತಿ ಪತ್ಯರ. ಸಭಾಲೇಸರ ಶ್ರೀಕರ ಉಪಾಧ್ಯಾಯರ ಪಾತ್ರದ ಶ್ರೀ ಕೃಷ್ಣ ಕೊರ್ನ ಗೀತೋಪದೇಶನೆ ಇತ್ತೆ ನಮ್ಮ ಗೀತಾ ದಿನಾಚರಣೆ ಆದ ಆಚರಣೆ ಮಲ್ತೊಂದುಲ್ಲ. ಜೋಕ್ಲು ಬಾರಿ ಸ್ಪಷ್ಟ ಆದ ಶ್ಲೋಕ ಪಂಪೆರ ಮಾತಲ ಕೃಷ್ಣಗ ಅರ್ಪಣೆ ಅವಡಂದು ಪಂಡೆರ. ವಿಜಯ ಬ್ಯಾಂಕದ ದುಂಬದ ಶಾಖೆದ ಮ್ಯಾನೇಜರ್ ಬಾಲಕೃಷ್ಣ ರೈ ಪಾತ್ರದ ಈ ಸಂಸ್ಥೆಡ ಧರ್ಮ ತಾಪನೆ ಆತಂಡ ಕೃಷ್ಣೆ ನೆಲೆ ಆತನ ಮಾತಾ ಜಾಗೆಗ್ಲ ನಮ್ಮ ಪೋಡು ಭಗವದ್ಗೀತೆ ಓದಿನಾಥ ಮನಸ್ಸಿಗೆ ಖುಷಿ ಆಪನೊಂದು ಪಂಡ್ಯರ. ಶಾರದಾ ಸಮೂಹ ಬರವು ಸಂಸ್ಥೆಲನ ಗುರುಕಾರ್ಯರು ಪ್ರೊಫೆಸರ್ MB ಪುರಾಣಿಕ್ ಪಾತ್ರದ ಭಾರತ ಇತೊರ್ತಿಗೆ ಬೇತ ದೇಶಲನ ಪಂಥದ ನಡುಟು ರಬಸ್ಸೊಡು ಅಭಿವೃದ್ಧಿ ಅವನುಂಡು. ಇಂದಕ್ಕೆ ಮೂಲ ಕಾರಣ ಕೃಷ್ಣ ಕೊರ್ನ ಗೀತಾ ಸಾರಬಕ ಐಡ್ದ ರೂಪ ಪಡೆಯಿನ ನಮ್ಮ ಸಂಸ್ಕೃತಿ ಎಂಕ್ಲಿನ ಸಂಸ್ಥೆ ಭಗವದ್ಗೀತೆ ಕಲ್ಪರೆ ಜೋಕ್ಲಿಗೆಚ್ಚ ಪ್ರೋತ್ಸಾಹ ಕೊರೊಂದುಂಡೊಂದು ಪಂಡ್ಯರ. ಮಾತಾ ಜೋಕ್ಲು ಭಗವದ್ಗೀತೆದ 18ನೇ ಅಧ್ಯಾಯದ 7ನೇ ಶ್ಲೋಕಗಳನ್ನು ಪಂಡ್ಯರ. ಭಗವದ್ಗೀತಾ is the main source. It's not given to Arjuna to fight, to change his opinion, to run away from the war field, because there is a message. My dear children, if you visit Western countries, universities like Harvard, Michigan, etc., for their MBA, one subject Gita is compulsory. They must study the Bhagavad Gita to complete their masters. Unfortunately, in India, we do not understand the value. ಕನ್ನಡದಲ್ಲಿ ಒಂದು ಮಾತಿದೆ, ಹಿತ್ತಲ ಗಿಡ ಮದ್ದಲ್ಲ. Negligence, we consider it is very silly.
I am very happy. In our institution, all the institutions come under Sharada. We give lot of importance learning Bhagavad Gita. 22 times you breathe, 70 times heart beat ಆಗುತ್ತೆ, 1 time ಕಣ್ಣು ರೆಪ್ಪೆ ಮುಚ್ಚುತ್ತೆ, ಪ್ರತಿ ಮಿನಿಟ್ ಎಂಜಲ್ ನುಂಗುತ್ತೆ. ಎಷ್ಟಾಯಿತು? 22, 72, 1, 96 times per minute God is attending us. ಯಾರಿಗೆ ಗೊತ್ತಿಲ್ಲ? ಧಾರಣೆ ಮಾಡುವುದು ಪಿತಾಮಹ, ಹಿ ಈಸ್ ದ ಗ್ರ್ಯಾಂಡ್ ಫಾದರ್ ಆಫ್ ಆಲ್ ಆಫ್ ಅಸ್. ವೇದ್ಯಂ, ನೀವು ಭಗವದ್ಗೀತೆ ಓದಿದರೆ, ಭಾಗವತ ಓದಿದರೆ, ಚೈತನ್ಯ ಚರಿತ್ರೆ ಓದಿದರೆ ನೀವು ವೇದದ ಹತ್ತಿರ ಇದ್ದೀರಾ, ನಿಮಗೆ ವೇದ್ಯಂ, ವೇದದ ನಾಲೆಜ್ ಬರುತ್ತೆ. ಪವಿತ್ರಂ, ನಿಮ್ಮ ಮನಸ್ಸು ಶುದ್ಧ ಆಗುತ್ತೆ, ನೀವು ಭಕ್ತರಾಗ್ತೀರ. ಭಕ್ತರು ಕೆಟ್ಟ ಕೆಲಸ ಮಾಡೋದಿಲ್ಲ, ಅವರು ಇನ್ನೊರಿಗೆ ಕೆಟ್ಟ ಆಲೋಚನೆಯನ್ನು ಮಾಡೋದಿಲ್ಲ, ಪರಿಶುದ್ಧವಾದ ಮನಸ್ಸಿಂದ ಅವರು ಇರ್ತಾರೆ. ಪವಿತ್ರಂ, ಓಂಕಾರ ಆಲ್ಸೋ ಮೈನ್. ಋಕ್, ಯಜುರ್, ಸಾಮವೇದ 4 ವೇದಗಳು ಕೂಡ ನಾನೇ ಹೇಳಿದ್ದು. ಕೃಷ್ಣ ಬ್ರಹ್ಮನಿಗೆ ಹೇಳಿ, ಬ್ರಹ್ಮ ನಾರದನಿಗೆ ಹೇಳಿ, ನಾರದರು ವ್ಯಾಸರಿಗೆ ಹೇಳಿ ಬರೆದದ್ದು. ಮುಂದಿನವರಿಗೆ ಇದನ್ನು ಬೈಹಾಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಬರೆದು ಭಗವದ್ಗೀತೆ ಭಾಗವತವನ್ನು ನಮಗೆ ಕೊಟ್ಟಿದ್ದಾರೆ. ಮಹಾಭಾರತ ಕಾಲದಲ್ಲಿ ಏನು ಆ ಯುದ್ಧ ನಡೆಯುವಂತಹ ದಿನ ಕೌರವ ಪಾಂಡವರ ಮಧ್ಯೆ ಯುದ್ಧಕ್ಕೆ ಸಿದ್ಧವಾಗಿದೆ. ಅದರ ಪೂರ್ವಭಾವಿಯಾಗಿ ಎಲ್ಲ ದ್ರೌಪದಿ ವಸ್ತ್ರಾಪಹರಣ, ಯುದ್ಧದಲ್ಲಿ ಸೋಲು ಇತ್ಯಾದಿಗಳನ್ನು ಅನುಭವಿಸಿ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿ ಎಲ್ಲರೂ ಯುದ್ಧಕ್ಕೆ ಸಿದ್ಧವಾಗಿದ್ದಾರೆ. ಆ ಸಂದರ್ಭದಲ್ಲಿ ಏನಾಗಿದೆ, ಕೃಷ್ಣನು, ಅರ್ಜುನರು, ಎಲ್ಲ ಪಾಂಡವರು, ಕೌರವರು ಯುದ್ಧ ಭೂಮಿಯಲ್ಲಿ ಬಂದು ನಿಂತಾಗಿದೆ. ಬಂದು ನಿಂತಾದ ಮೇಲೂ ಧೀರದಲ್ಲಿ ಅರ್ಜುನ ಧೀರದಲ್ಲಿದ್ದಾನೆ. ಈಗಲೂ ಅವ ಏನ್ ಮಾಡಿದ? ಕೃಷ್ಣ ಹತ್ರ ಹೇಳ್ತಾನೆ, ರಥಂ ಸ್ಥಾಪಯ ಮೇಚುತ, ರಥವನ್ನು ಕೌರವರ ಮುಂದೆ ನಿಲ್ಲಿಸುವಂತ ಹೇಳಿ ಆಗಿದೆ. ಕೃಷ್ಣ ಹಾಗೆ ನಿಲ್ಲಿಸಿದ್ದಾನೆ ಕೃಷ್ಣ. ಆಗ ಏನಾಗ್ತದೆ, ಅವನಿಗೆ ಅರ್ಜುನಿಗೆ ಅವನ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಅಯ್ಯೋ, ನನ್ನ ಗುರುಗಳಿದ್ದಾರೆ, ನನ್ನ ಅಜ್ಜ ಇದ್ದಾರೆ, ನನ್ನ ಅಣ್ಣ ತಮ್ಮಂದಿರಿದ್ದಾರೆ ಎಂಬಂತಹ ಅಭಿಮಾನ ಅರ್ಜುನನಿಗೆ ಆ ಸ್ಥಳದಲ್ಲಿ ವ್ಯಕ್ತವಾಗ್ತದೆ. ಈ ಅಭಿಮಾನವೇ ದುಃಖಕ್ಕೆ ಕಾರಣ. ಶ್ರೀ ಕಾಳಿಕಾಂಬಾ ಭಜನಾ ಮಂಡಳಿ ಉಬಾರ್ದ 52ನೇ ವರ್ಷದ ಭಜನಾ ಮಹೋತ್ಸವ ನವೆಂಬರ್ 21 ಡಿಸೆಂಬರ್ 2 ಮುಟ ನಡೆತೊಂದುಂಡು. ಸೋಮವಾರ ಏಕನಿಶಿ ಭಜನೆ ನಡಪಾದ ಅಂಗಾರಕಾಂಡೆ ಮಂಗಳೋತ್ಸವ ನಡೆತುಂಡು. ಶ್ರೀ ಕಾಳಿಕಾಂಬಾ ಭಜನಾ ಮಂಡಳಿ ಉಬಾರ್ದ 52ನೇ ವರ್ಷದ ಭಜನಾ ಮಹೋತ್ಸವ ನವೆಂಬರ್ 21 ಡಿಸೆಂಬರ್ 3 ಮುಟ ಅಟ್ಟಣೆ ಮಲ್ತದಿತ್ತೆರ. 21 ಮುಪ್ಪ ಮುಟ ನಗರ ಭಜನೆ ಸೇವೆ ನಡಪಾದ ಸೋಮವಾರ ಪಗಿಲೆ ದೇವರ ಕಂತನ ಪುಡ್ತೊಡ್ದು ಅಂಗಾರಕಾಂಡೆ ಪಗಿಲೆ ದೇವರ ಉದಿಪನ ಮುಟ ಏಕನಿಶಿ ಭಜನಾ ಮಂಗಳೋತ್ಸವ ನಡೆತುಂಡು. ರಾತ್ರಿ ಉಲ್ಪೆ ಮೆರವಣಿಗೆ ಹಿಡಿದು ಬೊಕ್ಕ ಶ್ರೀದೇವಿನ ಲಾಲಕಿ ವಿಚ್ಚಯ ನಗರ ಭಜನೆ ಮಹಾಪೂಜೆ ಅಂಗಾರಕಾಂಡೆ ಮಂಗಳೋತ್ಸವ ಮಹಾಮಂಗಳಾರತಿ ಆಂಡ ಊರಿದ ಸುತ್ತಮುತ್ತದ ಭಕ್ತರ ಭಜನಾ ಮಹೋತ್ಸವ ಪಾಲೆತ್ತೊಂದು ಶ್ರೀ ಕಾಳಿಕಾಂಬೆನ ಇಂಬು ನಟ್ಟುಂಡೆರ. ಶ್ರೀ ಕಾಳಿಕಾಂಬಾ ಭಜನಾ ಮಂಡಳಿದ ಗುರುಕಾರ್ಯರು ಶರತ್ ಕೋಟೆ ಉಬ್ಬಾರ್, ಒತ್ತು ಗುರುಕಾರ್ಯರು ಕುಮಾರ ಕಿಶನ್ ಉಬ್ಬಾರ್, ಪ್ರಧಾನ ಕಾರ್ಯಂತರ ಮಾಧವ ಆಚಾರ್ಯ ಉಬ್ಬಾರ್, ಪಣವದ ಗುರುಕಾರ್ಯರು ಯತೀಶ್ ಶೆಟ್ಟಿ ಉಬ್ಬಾರ್ ಬೊಕ್ಕ ಮಾತಾ ಸದಸ್ಯರ ಕಾರ್ಯಕ್ರಮ ಇತ್ತೆರ. ಲೋಕಗೂ ಜ್ಞಾನದ ಬುಲ್ಪು ಕೊರ್ನ ದೇಶ ಭಾರತ ಅಂದ ಅಖಿಲ ಭಾರತ ಸಂಸ್ಕೃತ ಭಾರತದ ಪ್ರಧಾನ ಕಾರ್ಯಂತರ ದಿನೇಶ್ ಕಾಮತ್ ಪಂತ್ಯರ ಕುಡ್ಲದ ಜಪ್ಪು ಗುಜ್ಜರಕೆದುತ ಬರಿಟು ನಡತಿನ ಶತಮಾನಂ ಭವತು ಕಾರ್ಯಕ್ರಮ ಬಾಲಚಂದ್ರ ಪ್ರಭು ಸಂಗೀತ ಸಂಜೆ ಕಾರ್ಯಕ್ರಮ ಆರು ಕಾರ್ಯಕ್ರಮದ ಉದ್ದೇಶಲೆಂತಿರಿಪಾದ ಪಾತಿರಿಯರ
ತುಳು ಜನಪದೊಟ್ಟು ಬರ್ಪುನ ಅಗುಲಿ ಮಂಜನೆ ಪೇರಾತೊಡು ಪಂತಿನ ಬೋಳಾರ ಮಾರಿಯಮ್ಮನ ಜಲಕದಕ್ಕಿದು ಕುಡ್ಲಡೆ ಪುದರ್ಪೋಯಿನ ಮಾಮಲ್ಲಕ್ಕಿದ್ದು ಅವ್ಯೇ ಜಪ್ಪದ ಗುಜ್ಜರಕ್ಕಿದ್ದು ಗುಜ್ಜರಕೆರೆ ಆದಿತದ ಐತ ಪುರ್ಲುಗು ಪಕ್ಕಿಲು ನೀರು ಪರ್ಪುನ ಮೀಪುನ ಬತ್ತುಲು ಏಮೆ ನೀಂದುನ ಪುರ್ಲೊಂತು ಎರೆ ಬಯ್ಯದ ಪೊರ್ತುಗು ಜನಕ್ಲೆನ ತನ್ನಂಚಿ ಒಯ್ತೊಂದುಂಡು. ಈ ಗುಜ್ಜರಕೆದು ಬರಿಟ್ ಮುಟ್ಟಲೆನ ಮಿತ್ತು ಕಾರ್ಯಕ್ರಮದ ಚಾವಡಿ ಕಟ್ಟದ ಶತಮಾನಂ ಭವತು ಪದ್ಮನ ಕಾರ್ಯಕ್ರಮನು ಯೋಗ್ ಫೌಂಡೇಶನ್ ಅಟ್ಟಣೆ ಮಲ್ತದಿತ್ತಡ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಗು 100 ವರ್ಷವಕ ಕಾಶಿ ಮಠದ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯರ್ನ ಜನ್ಮ 100ನೇ ವರ್ಷಾಚರಣೆಲೆ ಕೊಡು ಈ ಕಾರ್ಯಕ್ರಮದ ಒಂದು ಬಾಲಚಂದ್ರ ಪ್ರಭು ಸಂಗೀತ ಸಂಜೆ ಕಾರ್ಯಕ್ರಮ ನಡಪಾದು ಕೊರಿಯರ್. ತಬ್ಲೋಡು ಶ್ರೀವತ್ಸ ಶರ್ಮಾ, ಹಾರ್ಮೋನಿಯಂಡು ಕುಮಾರಿ ಮೇಧಾ ಭಟ್, ಕೀಬೋರ್ಡು ರಾಜೇಶ್ ಪುರಾಲಡು ಸಮಸ್ತ ಶನೈ ಬೊಕ ಬೇತೆ ಸಾಧನಲೆಡು ರಾಜೇಂದ್ರ ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ಹಿಮ್ಮೇಳ ಕಲಾವಿದರಾದ ಪಾಲ್ಗೊಂಡರ. ಕಾರ್ಯಕ್ರಮದ ಉದ್ದೇಶದ ಬಗೆಟ ಅಖಿಲ ಭಾರತ ಸಂಸ್ಕೃತ ಭಾರತದ ಪ್ರಧಾನ ಕಾರ್ಯಂತರ ದಿನೇಶ್ ಕಾಮತ್ ಇವರ ಕೊರಿಯರ ಲೋಕಗು ಜ್ಞಾನದ ಪ್ರಕಾಶಕೊರ್ನ ದೇಶ ಭಾರತ ತೆನಸನ ಬೇಪಾದ ತಿನುಡು ಮೇಲುಗು ಕುಂಟುಬೋಡು ಇಂಚ ಗೇನದಾಂತಿನ ಲೋಕಗು ಜ್ಞಾನ ಸಂಸ್ಕೃತಿ ಕಲೆನು ಕೊರ್ನಕ್ಲು ನಮ್ಮ ಇಲ್ಲಲ್ದ ಕುರೆ ಗಲೀಜನು ಇಂಚಿನ ಗದಕ್ಲೆಡುಗು ಬುಡುಪುನ ಒತ್ತು ನಿರ್ಮಲದಿಯುಡು ಪರಿಸರ ರಕ್ಷಣೆ ನಮ್ಮ ಕರ್ತವ್ಯ ಎಂದು ದಿನೇಶ್ ಕಾಮತ್ ಪಂಡ್ಯರ. ಜ್ಞಾನದ ಪ್ರಕಾಶವನ್ನು ಕೊಟ್ಟಿರುವಂಥ ಭಾರತ ಇದು. ಜಗತ್ತಿನ ಜನಕ್ಕೆ ತಿನ್ನೋ ಅನ್ನವನ್ನು ಬೇಯಿಸಿ ತಿನ್ನಬೇಕು ಅನ್ನೋ ತಿಳುವಳಿಕೆನೂ ಇಲ್ಲದೆ ಇದ್ದಾಗ, ಮಾನ ಮುಚ್ಚಕ್ಕೆ ಬಟ್ಟೆ ತೊಡಬೇಕು ಅನ್ನುವಂಥ ಪ್ರಜ್ಞೆನೂ ಇಲ್ಲದೆ ಇದ್ದಾಗ, ಜಗತ್ತಿಗೆ ನಾವು ಜ್ಞಾನವನ್ನು, ವಿಜ್ಞಾನವನ್ನು, ತಂತ್ರಜ್ಞಾನವನ್ನು, ಕಲೆಯನ್ನು, ಸಂಗೀತವನ್ನು, ಸಂಸ್ಕೃತಿಯನ್ನು ಮನುಷ್ಯ ಯಾವ ಮಟ್ಟಕ್ಕೆ ಏರಬಹುದು ಅನ್ನೋದನ್ನು ತೋರಿಸ್ಕೊಟ್ಟವ್ರು ನಾವು, ಜಗತ್ತಿಗೆ ನೀಡಿರೋರು. ಅದಕ್ಕೋಸ್ಕರವೇ ಭಾರತ ಜಗತ್ತಿನ ವೈಭವಯುತವಾದಂಥ ರಾಷ್ಟ್ರವಾಗಿತ್ತು. ಆದರೆ ಪರಸ್ಪರ ಹೊಂದಾಣಿಕೆಯಿಂದ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಯಾವುದೇ ವೃತ್ತಿ ಕೀಳಲ್ಲ, ಎಲ್ಲ ರೀತಿಯ ವೃತ್ತಿಗಳು ಬೇಕು. ಅದರಿಂದಾಗಿ ಈ ಸಮಾಜ ನಿಲ್ಲುತ್ತೆ. ಮನೆಯಲ್ಲಿ ಪಾತ್ರೆಯನ್ನು ನಾವು ತೊಳಿಬೇಕಾಗುತ್ತೆ, ಕಸನೂ ಗುಡಿಸ್ಬೇಕಾಗತ್ತೆ, ಕಕ್ಕಸ್ಸು ತೊಳಿಬೇಕಾಗುತ್ತೆ. ಮನೆ ನಮ್ಮದು, ಆದ್ದರಿಂದ ಯಾವುದೂ ಕೀಳಲ್ಲ, ಎಲ್ಲವನ್ನೂ ತಾಯಿ ಮಾಡಲ್ವಾ? ಆ ರೀತಿಯ ಸಮಾಜದಲ್ಲಿ ಸಮರಸತೆ ಅನ್ನೋದು ಒಂದು. ಪರ್ಯಾವರಣ ಸಂರಕ್ಷಣೆ, ಪರಿಸರ ಸಂರಕ್ಷಣೆ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬಹುದೇ? ನೀರನ್ನು ಉಳಿಸಬಹುದೇ? ಸಾಮಾನ್ಯ ನೀರು ಒಂದೊಂದು ಬಿಂದು ಕೂಡ ನೀರಿಗೀಗ ಪರದಾಡ್ತಾ ಇರುವಂಥದ್ದು, ನಾವು ಉಳಿಸಬಹುದೇ ಬಾಂಧವರೇ? ತುಳುಕೂಟದ ದುಮ್ಮದ ಗುರುಕಾರ್ಯರ ದಾಮೋದರ ನಿಸರ್ಗರ್ನ ನೆಂಪುಡು ತುಳುಕೂಟ ಬಕ ಸೆರಯು ಬಾಲ ಯಕ್ಷವೃಂದ ಸೇರ್ದು ತುಳು ತಾಲಮದ್ದಲೆ ಸಪ್ತ ದೀವಂದಾಂದ್ ರವಿ ಅಲಿವುರಾಯವರ್ ಕಾಡಿ ಪಂತೆರ. ಸರಯು ಬಾಲ ಯಕ್ಷವೃಂದ ಗೋಡಿಕಲ್ದ ನಿರ್ದೇಶಕರ ರವಿ ಅಲಿವುರಾಯವರ್ ಕಾಡಿ ಕುಡ್ಲಡು ಸುದ್ದಿಗುಟ್ಟಡು ಪಾತಿರ್ದು ತುಳುಕಾದ ಬಾರಿ ಪೊರ್ಮಾಟ ಮಂತೊಂದು ಬೈದಿನ ತುಳುಕೋಟ ಕುಡ್ಲದ ದುಂಬುದ ಗುರುಕಾರ್ಯರ ದಾಮೋದರ ನಿಸರ್ಗದರೆನ ನೆಂಪುಡು ತುಳುಕೋಟ ಬೊಕ ಸರಯು ಬಾಲ ಯಕ್ಷವೃಂದ ಸೇರೊಂದು ತುಳು ತಾಲಮದ್ದಲೆ ಸಪ್ತನು ದೀವಂದುಣೊಂದು ಪಂಡ್ಯರ. ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಲೆನ ಗರೋಡಿ ನಡಪುನ ಈ ಕಾರ್ಯಕ್ರಮನು ಡಿಸೆಂಬರ್ 7 ಗರೋಡಿ ಗುರುಕಾರ್ಯರ ಚಿತ್ತರಂಜನ್ ಗರೋಡಿ ಉದಿಪನ ಮಲ್ಪೇರ ನಿಚ್ಚಲಪಯ್ಯ 5 ಗಂಟೆಗೆ ಕೂಟ ನಡಪುಂಡು 13 ಮುಗಿತಲ ಲೇಸ ಸಮ್ಮನ ಯಕ್ಷಗಾನ ಬಯಲಾಟ ನಡಪರೆ ಉಂಡೊಂದು ರವಿ ಅಲಿಹುರಾಯವರ್ ಕಡಿಪಂಡ್ಯರ. ಡಾಕ್ಟರ್ ಹರಿಕೃಷ್ಣ ಪುನರೂರು ತುಳುಕೂಟದ ಗುರುಕಾರ್ದೆ ಹೇಮಾ ದಾಮೋದರ ನಿಸರ್ಗ, ಜೆ ವಿಶ್ವನಾಥ ಶೆಟ್ಟಿ, ನಾಗೇಶ್ ದೇವಾಡಿಗ ಕದ್ರ, ವಿಜಯಲಕ್ಷ್ಮಿ ನಾರಾಯಣ ಸುದ್ದಿ ಕೊಟ್ಟುಡಿತ್ತರ. ಮಂಗಳೂರಿನಲ್ಲಿ ಆಗಲಿ ಅಥವಾ ಬೆಂಗಳೂರಿನಲ್ಲೇ ಆಗಲಿ ತುಳುವಿನ ಬಗ್ಗೆ ಕೆಲಸ ಮಾಡುವಲ್ಲಿ ಮೊದಲ ಹೆಜ್ಜೆ ಇಟ್ಟದ್ದು ತುಳುಕೂಟ ರಿಟರ್ಡ್ ಕುಡ್ಲ. 1970ರಲ್ಲಿ ಪ್ರಾರಂಭ ಆಯಿತು. ಆದರೆ ಒಂದು ಕೊರೋನಾದೊಂದು 2 ವರ್ಷ ನಾವು ತಟಸ್ಥರಾಗಿದ್ದೆವು, ಆಗ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆನಂತರ ಹಾಗಾಗಿ ಹೋದ ವರ್ಷ ಮಾರ್ಚಿನಲ್ಲಿ ನಾವು ಬಂಗಾರ ಪರ್ಬ 50ನೇ ವರ್ಷದ ಕಾರ್ಯಕ್ರಮವನ್ನು ಮಂಗಳೂರಿನ ಪುರಭವನದಲ್ಲಿ ಚೆನ್ನಾಗಿ ಮಾಡಿದ್ದೇವೆ. ನಿಮಗೆ ಈಗಲೂ ನಾವು ಕೂಡ ತುಳು ಕೂಟ ಮತ್ತು ಸರಯು ಬಾಲ ಯಕ್ಷವೃಂದ ಸೇರಿಕೊಂಡು ಜಂಟಿಯಾಗಿ ತುಳು ತಾಳಮದ್ದಲೆ ಸಪ್ತಾಹ ಮಾಡ್ತಾ ಇದ್ದೇವೆ. 7ನೇ ತಾರೀಕಿಗೆ ಉದ್ಘಾಟನೆ ಆಗ್ತದೆ. ಚಿತ್ತರಂಜನ್ ಅವರು ಮತ್ತು ನಮ್ಮ ನಾರಾಯಣ ಬೇಡಿಯವರು, ಪದ್ಮನಾಭ ಕೋಟಿಯನ್ನೆಲ್ಲ ಎಲ್ಲ ಇರ್ತಾರೆ. ಅಂಥ ಗಣ್ಯರ ಸಮ್ಮುಖದಲ್ಲಿ ಅಲ್ಲಿ ಉದ್ಘಾಟನೆ ಆಗ್ತದೆ. ದಿನವೂ ಸಂಜೆ 5 ಗಂಟೆಗೆ ದೀಪ ಪ್ರಜ್ವಲನ ಮಾಡಿ ನಿಸರ್ಗರ ಸಂಸ್ಮರಣೆಯನ್ನು ಮಾಡಿ ನಂತರ ತಾಳಮದ್ದಲೆ ತಂಡಕ್ಕೆ ಬಿಟ್ಟುಕೊಡು. ತುಂಬ ದೂರದಿಂದ ಟೀಮ್ಗಳೆಲ್ಲ ಬಂದಿವೆ. ನಾವು ಆಹ್ವಾನಿತ ತಂಡಗಳನ್ನು ಯಾರನ್ನೆಲ್ಲ ಕೇಳಿಕೊಂಡಿದ್ದೇವೆ ಅವರೆಲ್ಲ ತಕ್ಷಣ ಒಪ್ಕೊಂಡ್ಬಿಟ್ಟಿದ್ದಾರೆ. ಪುತ್ತೂರಿಂದ
ಆಂಜನೇಯ ಯಕ್ಷಗಾನ ಕಲಾ ಸಂಘ ಅವರು ಬರ್ತಾ ಇದ್ದಾರೆ. ಎರಡನೇ ದಿವಸ ನಮ್ಮ ಶತಮಾನೋತ್ಸವವನ್ನು ಕಂಡಂಥ ವಾಗೀಶ್ವರಿ ಕಲಾವರ್ಧಕ ಯಕ್ಷಗಾನ ಮಂಡಳಿಯ ಮಹಾಮಾಯರ ದೇವಸ್ಥಾನ ರಥವೀದಿ ಆ ತಂಡದವರು ಬರ್ತಾ ಇದ್ದಾರೆ. ಮೂರನೇ ದಿವಸ ಯಕ್ಷಕಲಾ ಸುರತ್ಕಲ್ ಮಹಿಳಾ ತಂಡ, ಯಕ್ಷಮಂಜುಳಾ ಮಹಿಳಾ ತಂಡ, ಸರಯು ಯಕ್ಷವೃಂದ, ಆಮೇಲೆ ಪಾಂಡೇಶ್ವರದ ಅದು ಕೂಡ 50 ವರ್ಷವನ್ನು ದಾಟಿರುವಂಥ ಒಂದು ಯಕ್ಷಗಾನ ಸಂಸ್ಥೆ ಅದು. ಈ ತುಳುಕೂಟ ಇನಿ ಕೋಡದತ್ತು 1970 ಸ್ಟಾರ್ಟ್ ಆತಿನ SR ಹೆಡ್ ಅವೇನು ಉದ್ದೀಪನ ಮಲ್ತೇವೆ. ಅವೇನು ಮೊದಲನ್ನು ಗಟ್ಟಿ ಮಲ್ತೊಂದು ಬತ್ತಿನಾಳು 10 ವರ್ಷದಿಂಚಿ ಅವೇನು ಸೇವೆ ಮಲ್ತೊಂದು ಬರ್ತೇವೆ. ಆಯ್ ಬುಕ್ಕ ಬತ್ತಿನ ಹಾಕ್ಲು ಅಡ್ಯಾರ್ ಮಾಬಲ್ ಶೆಟ್ SK ಅಮೀನರು ದಾಮೋದರ್ ಸರ್ಡೆರು ಮುಂತಾದ್ನತ್ಲು ಆಯ್ ಬುಕ್ಕ 1994 ದಾಮೋದರ ನಿಸರ್ಗರು ಈ ತುಳುಕೂಟನ ಮಸ್ತ್ ಪುಣೆದು ಅವೇನು ಗಟ್ಟಿ ಮಲ್ತೊಂದು ಬರ್ತೇವೆ. 1994 ಬತ್ತಿನಾರು 2024 ಮುಟ್ಟ 30 ವರ್ಷ ಮುಟ್ಟ ಅನೇಕ ಕಾರ್ಯಕ್ರಮ ಅತ್ತಂದೆ ಮಸ್ತ್ ಬೇಲೆ ಮಲ್ತೊಂದು ಬತ್ತಿನಾಗ ರಾಮ ದೂತೆ ಹನುಮಂತನ ಭಕ್ತರ ದೇವರಂದು ಆರಾಧನೆ ಮಲ್ತೊಂದುಲ್ಲೆರ ಅಂಡ ಪುತ್ತೂರ್ದ ಕುಟುಂಬ ಒಂಜಿ ಈ ವಾನರ ಮೂರ್ತಿನ ದೈವದ ರೂಪಡು ಆರಾಧನೆ ಮಲ್ತೊಂದು ವೈದ್ಯರ ಆಂಜನೇಯಗ ಮುಲ್ಪ ಕೋಲ ನಡಪುಂಡು. ದೇವಿರ್ನ ಆರಾಧನೆಡ್ದು ಹೆಚ್ಚ ಭೂತಾರಾಧನೆಡ್ ಹೆಚ್ಚ ಭಯಭಕ್ತಿ ನಿಷ್ಠದಿ ಒನ್ನಕ್ಲು ತುಳುನಾಡ್ದ ಜನ ಅದುಲ್ಲೆರ. ಪ್ರತಿಯೊಂದು ಕುಟುಂಬ 3-4 ದೈವಲೇನು ಕುಟುಂಬದ ಭೂತ ಆದ ನಮ್ಮೊಂದು ಬೈದೆರ ಅಂಚದೆ ಸಾರಗಟ್ಲೆ ದೈವರು ಸಂಶೋಧನೆಡ್ ತೋಜಿದ ಬರ್ಪ. ಶ್ರೀರಾಮನ ಬಂಟೆ ಹನುಮಂತನ ಮುಖ್ಯ ಪ್ರಾಣ ದೇವರಂದು ಆರಾಧನೆ ಮಲ್ತೊಂದು ಬೈದಂಡ ಆಂಡ ಪುತ್ತೂರು ತಾಲೂಕುದ ಇಲಂತಾಜೆಡ್ ಮನೆತನ ಒಂಜಿ ಆಂಜನೇಯನ ಭೂತಾದ ಆರಾಧನೆ ಮಲ್ತೊಂದು ಬೈದಡ ಕೋಲ ಸತ ಕೊರೊಂದುಲ್ಲೆರ. ಬೇತ ದೈವಲೆನ ಕೋಲುಡ್ದು ಈ ಕೋಲುಗು ದಿಂಜ ವ್ಯತ್ಯಾಸ ಉಂಡು. ಭೂತ ಕಟ್ಟನಾರು ಪಾತಿರುಜೆರ ಮೌನ ದುಪ್ಪೆರ ಕೋಲದ ದುಂಬುನ ಮೌನ ಆಚರಣೆ ಮಲ್ಪನ ಈ ಭೂತ ಕಟ್ಟುನಾರು ಕೋಲ ಮುಗಿನಡೆ ಮುಟ್ಟ ಏರಡಲ ಪಾತಿರ್ನಂಚ ಇಜ್ಜಿ ಅರೆನ ಒಟ್ಟುಗು ಸಾಯಾಪುನ ನನ ಇರುವಿರ್ಬೊಕ್ಕ ಇಲಂತಾಜ ಮನೆತನದ ಯಜಮಾನೆಲ ದೈವ ಅರದಲ ಕುರಿಬೊಕ್ಕ ಪಾತಿರ್ನಂಚ ಇಜ್ಜಿ ಬೇತೆ ದೈವ ಕೋಲುಡುಪ್ಪುನಂಚ ಮುಲ್ಪ ವಾದ್ಯಘೋಷ ಇಜ್ಜಿ ಎಂಚಿನ ಇತ್ತನಲ ಬಜಿ ಜಾಗಂಟೆ ತಾಳಬೊಕ್ಕ ಡೋಲ್ ಮಾತ್ರ. ವಾನರ ನಂಚ ಲಾಗಿಯೊಂದು ಸಾಗುನ ಹನುಮಂತ ವೇಷಧರ್ನ ಎದುರು ಏರ್ಲ ಬರ್ಪುನಂಚ ಇಜ್ಜಿ ಪಾತಿರ್ನಂಚಲ ಇಜ್ಜಿ ಜೋಕುಲ್ ಸೇರ್ನಂಚ ಏರ್ಲ ದೈವದಂಚಿ ಕೈತೋಜೇರಲ ಇಜ್ಜಿ ಅರ್ಧ ಗಂಟೆ ಮುಲ್ಪ ಮಾತೆರ್ನಲ ಮನಿಮಬ್ಬು ಪೂಜೆ. ಇಲಂತಾಜ ಮನೆತನದ ಪ್ರಮೋದ್ ಕುಮಾರ್ ದಾನೆ ಪನ್ಪಿರ್ಕೆಲ್ಲೆ. ನಮ್ಮ ಪುರಾತನ ಕ್ರಮದ ಪ್ರಕಾರ ನಾವು ಕುಮಾರಮಂಗಲಕ್ಕೆ ಹೋಗಿ ಅವರ ಹತ್ರ ದಿನ ಕೇಳಬೇಕಂದ್ರೆ ದಿನ ಯಾವತ್ತು ಅಂತ ಕೇಳೋದಲ್ಲ, ಇಷ್ಟು ನಿಗದಿ ಆಗಿದೆ ಅಂದರೆ ಒಳ್ಳೆಯ ದಿನ ಅಂತ ಅವ್ರು ಹೇಳ್ತಾರೆ. ಅದೇ ಒಳ್ಳೆಯ ದಿವಸ. ಅಲ್ಲಿಂದ ಮಾತನಾಡದೆ ಎಲ್ಲಿಗೆ ಯಜಮಾನ ಬರುವುದನ್ನು ನಾನು ನೋಡಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ. ಇಲ್ಲಿಂದ ಅಲ್ಲಿಗೆ ಆಗ ಯಜಮಾನರಾಗಿದ್ದವರು ರಾಮಪ್ರಿಯ ಅಂತೇಳಿ ಅವರು ಬರುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅವರು ಇಲ್ಲಿ ಯಾರ ಹತ್ರ ಮಾತಾಡದೆ ಬರುವ ಹಾಗಿಲ್ಲ, ಯಾರು ಮಾತಾಡೋ ಹಾಗಿಲ್ಲ. ಇಲ್ಲಿ ಬಂದು ಆಮೇಲೆ ವೃತ್ತ ಏನು ಅಂತ ಹೇಳಿದ್ರೆ ಅವರು ಹಾಸಿಗೆಯಲ್ಲಿ ಮಲಗಬಾರದು, ನೆಲದ ಮೇಲೆ ಮಲಗಬೇಕು. ಆಮೇಲೆ ನಿಲ್ಲದ ಹೆಂಗಸರು ಮಾಡಿದ ಅಡುಗೆಯನ್ನು ತಿನ್ನಬಾರದು, ದಿನಕ್ಕೆ ಒಂದೇ ಊಟ. ಈ ಥರದ ಶಿಸ್ತು ನಿಯಮಗಳನ್ನು ಪಾಲಿಸಬೇಕು. ಆಮೇಲೆ ಮುಂದಿನ ದೊಡ್ಡ ಕ್ರಮ ಏನಂತ ಹೇಳಿದ್ರೆ ನಾಗುಣಿಸ್ಕೊಂಡು ವೀಳ್ಯ ಕೊಡುವುದು, ಅದಾಯಿತು. ನಾಗುಣಿಸ್ಕೊಂಡು ಹೋಗುವುದು, ನಾಗುಣಿಸ್ಕೊಂಡು ಹಿಂದೆ ತರವಾಡ ಮನೆ ಕಿಂಗ್ ಅಂತ ಇತ್ತು, ಅಲ್ಲಿಗೆ ನಾಗುಣಿಸ್ಕೊಂಡು ಹೋಗಿ ಬರುವುದು. ಬಂದ ಮೇಲೆ ಇಲ್ಲಿ ಮಲಗಬೇಕು ಯಜಮಾನ, ಬೇರೆಲ್ಲ ಮಲಗುವ ಹಾಗಿಲ್ಲ, ಯಾರ ಹತ್ರ ಮಾತಾಡೋ ಹಾಗಿಲ್ಲ. ಮಾತಾಡೋದು ನೇಮ ಬಿರಿದ ಮೇಲೆ ಮಾತ್ರ. ನಮ್ಮ ದೇವರಿಗೆ ಕಟ್ಟುವವನು ಕೂಡ ಅಲ್ಲಿಗೆ ಬಂದ ಮೇಲೆ ಮಾತಾಡುವ ಹಾಗಿಲ್ಲ. ಅವನು ಅಲ್ಲೊಂದು ಪಾದ ಇದೆ, ಕಲ್ಲಿದೆ, ಆ ಕಲ್ಲಿನ ಮೇಲೆಯೇ ಮಲಗಬೇಕು. ಯಾಕಂದರೆ ಹನುಮಾನ್ ಕಲ್ಲಿನ ಮೇಲೆ ಮಲಗಬೇಕು, ಇವನು ಕೂಡ ಕಲ್ಲಿನ ಮೇಲೆಯೇ ಮಲಗಬೇಕು. ಬೆಳಿಗ್ಗೆ ಎದ್ದು ಯಾರೂ ನೋಡೋದಕ್ಕೆ ಮೊದಲು ಇದಕ್ಕೆ ಪಿಂಗಾರ ತೆಗಿಬೇಕು. ಟೋಬಿ ತಂದು ಯಜಮಾನರು ತೂಗುವ ಬಟ್ಟೆಯನ್ನು ಮಡಿ ಮಾಡಿ ದೇವಸ್ಥಾನದಲ್ಲಿ ಇಟ್ಟು ಹೋಗಬೇಕು. ಕುಂಬಾರ ಬಂದು ಅದಕ್ಕೆ ಬೇಕಾದಂಥ ಗಡಿಗೆ, ಇದನ್ನು ಮಡಿಕೆ ಅದು ಚುಟ್ಟಿ ಹಾಕ್ತಾರಲ್ಲ, ಅದಕ್ಕೆ ಬೇಕಾದ ಗಡಿಗೆಯನ್ನು ತಂದು ಇಡಬೇಕು. ಇದನ್ನು ಯಾರೂ ನೋಡಬಾರ್ದು. ಬೆಳಗಾಗೋ ಮೊದಲು ಇಷ್ಟು ಕೆಲಸಗಳು ಆಗಬೇಕು. ಆಮೇಲೆ ಬೆಳಗಾದ ಮೇಲೆ ಇದರ ಕಾರ್ಯಕ್ರಮ ಇವತ್ತಿನ ಹಾಗೆ ಶುರುವಾಗ್ತದೆ. ಇದು ಹಿಂದಿನಿಂದ ನಡೆದುಕೊಂಡು ಕ್ರಮ. ಬೆನ್ನಿ ಸಾಗಲಿ ಬೊಕ ಈ ಹನುಮಂತ ದೈವಗ್ಲ ಸೀದಾ ಸಂಬಂಧ ಉಂಡು ಪನ್ಪನೇನು ತೋಜವನ ಈ ಕೋಲುಡು ಹನುಮಂತ ದೈವ ದತ್ತದ ನಡ್ನ ಕಂಡದ ಬರಿಟುಪ್ಪನ ಮರ ಹಿಡ್ದು ಇರೆಕ್ಲೆನ ದಿತ್ತದ ಕಂಡುಗು ಪಾಡುವೆ ಏತಿರೆ ಬುರುಂಡ 10 ಪಾಲು ಬುಲೆ ಆ ಕಂಡುಡು ಬರ್ಪುನು ಪನ್ಪನ ನಂಬಿಕೆ ಉಂಡು.
ಕೃಷಿಕ ಮಂಗೇರ್ಲನ ಉಪದ್ರ ಹೆಚ್ಚಾನಗ ತುಳುನಾಡ ಜನ ಆಂಜನೇಯಡನ ಟೊನ್ವೇರ ಅಂಚದೆ ಮುಲ್ಪ ಆಂಜನೇಯನ ದೈವದ ರೂಪಡು ಆರಾಧನೆ ಮಲ್ತೊಂದು ಬೈದೇರ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.